ಜನಸಾಮಾನ್ಯರ ಬದುಕು ಎತ್ತರಿಸುವ ಕೆಲಸಗಳು ಬಿಜೆಪಿ ಆಡಳಿತದಿಂದ ಆಗುತ್ತಿಲ್ಲ ಎಂದು ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಪೂಜಾರಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಸಾಮಾನ್ಯರ ಬದುಕು ಎತ್ತರಿಸುವ ಕೆಲಸಗಳು ಬಿಜೆಪಿ ಆಡಳಿತದಿಂದ ಆಗುತ್ತಿಲ್ಲ, ಬದಲಾಗಿ ಜನರ ಬದುಕಿಗೆ ಕೊಳ್ಳಿ ಇಡುವ ಕೆಲಸ ಆಗ್ತಾ ಇದೆ. ಜಿಲ್ಲೆಯಲ್ಲಿ 2 ಮಂತ್ರಿಗಳಿದ್ದರೂ ಅವರವರ ಕ್ಷೇತ್ರದಲ್ಲಿ ಅವ್ಯವಸ್ಥೆಗಳು ತಾಂಡವವಾಡುತ್ತಿದ್ದು, ಸರ್ಕಾರಿ ಕಚೇರಿಗಳಲ್ಲಿ ಅರ್ಧದಷ್ಟು ನೌಕರರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಕಳ ಅನಂತಶಯನ ಹೋಟೆಲ್ನ ಪ್ರಕಾಶ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಜನಪರ ಆಡಳಿತ ನೀಡುವಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಡೀಮ್ಡ್ ಫಾರೆಸ್ಟ್ ಕಾಂಗ್ರೆಸ್ ಕೂಸು ಎಂಬುದಾಗಿ ಸಚಿವ ಸುನೀಲ್ ಕುಮಾರ್ ಹೇಳಿಕೆ ನೀಡಿರುವುದರಲ್ಲಿ ಅರ್ಥವಿಲ್ಲ. ಯಡಿಯೂರಪ್ಪ ಸರ್ಕಾರದಲ್ಲಿ ಸಮಸ್ಯೆ ಗಂಭೀರತೆ ಪಡೆದಿರುವುದು. ಹುಲಿ ಯೋಜನೆ, ಕಸ್ತೂರಿ ರಂಗನ್ ಮೊದಲಾದ ರೈತ ವಿರೋಧಿ ನೀತಿಗಳನ್ನು ಜಾರಿಗೆ ತರುವಲ್ಲಿ ಬಿಜೆಪಿಯಿಂದಲೇ ಹೆಚ್ಚು ಪ್ರಯತ್ನಗಳು ನಡೆದಿದೆ. ಸಮಸ್ಯೆ ಸರಿಪಡಿಸುತ್ತೇವೆಂದು ಬೊಗಳಿ ಬಿಡುತ್ತಿದ್ದ ಕಂದಾಯ ಸಚಿವರು ಡೀಮ್ಡ್ ಫಾರೆಸ್ಟ್ ವಿಚಾರದಲ್ಲಿ ಸರ್ವೆ ನಡೆಸುವ ಬಗ್ಗೆ ಹೇಳಿಕೆ ನೀಡಿದ್ದು, ಅವರಿನ್ನು ಸರ್ವೆ ಹಂತದಲ್ಲಿ ಇದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂದರೆ. ಬೆಲೆ ಏರಿಕೆ, ಕೃಷಿ, ಸಣ್ಣ ಉದ್ಯಮ ವ್ಯಾಪಾರಿಗಳು ದಿವಾಳಿಯಾಗುತ್ತಿದ್ದು, ಉದ್ಯೋಗ ಕಳೆದುಕೊಂಡು ಜನ ಕಂಗಾಲಾಗಿದ್ದಾರೆ. ಜನ ಬೀದಿ ಪಾಲಾಗಿದ್ದಾರೆ. ಸಂಕಷ್ಟದಲ್ಲಿರುವ ಅವರ ಬದುಕು ಮೇಲೆತ್ತುವ ಬದಲು ಅವರ ಬದುಕಿಗೆ ಕೊಳ್ಳಿ ಇಡುವ ಕೆಲಸ ಬಿಜೆಪಿ ಮಾಡುತ್ತಿದೆ ಎಂದು ಟೀಕಿಸಿದರು. ಮದುವೆಯ ಬಾಳಿನ ಮಧುರ ಕ್ಷಣಗಳನ್ನು ಅನ್ವಯಿಸುವ ಸಮಯವನ್ನು ಹಾಳು ಮಾಡಿದಂತ, ಮಾನವೀಯತೆಯನ್ನು ಮರೆತು ವರ್ತಿಸಿದ ಅಜೆಂಡವನ್ನು ಇಟ್ಟುಕೊಂಡು ಯಾರೋ ದೂರು ಕೊಟ್ಟಾಗ ವಿಮರ್ಶಿಸದೆ ಪೊಲೀಸರು ಈ ರೀತಿ ವರ್ತಿಸಿದ್ದು ವೈಯಕ್ತಿಕ ಸ್ವಾತಂತ್ರ್ಯ ಹರಣವಾಗಿದೆ. ಹೊಸ ವರ್ಷಾಚರಣೆ ತಡೆ ಹೆಸರಿನಲ್ಲಿ ನಿರ್ಬಂಧಿಸಿರುವುದು ಜನರ ಗಮನವನ್ನು ಬೇರೆಡೆ. ಇವತ್ತು ತಾಲೂಕು ಕಚೇರಿಯಲ್ಲಿ 2 ತಾಲೂಕಿಗೆ ಒಬ್ಬ ತಹಸೀಲ್ದಾರ್, ಅವರು ಇಲ್ಲಿ ಹಗಲಿಗೆ ಕೆಲಸ ಮಾಡ್ತಾರೆ, ಕೆಲವು ದಿನ ಅಲ್ಲಿ ರಾತ್ರಿ ಬಾಳಿಯಲ್ಲಿ ಕೆಲಸ ಮಾಡ್ತಾರೆ. ಈ ರೀತಿಯ ವ್ಯವಸ್ಥೆ ಇದು ಇವರಿಗೆ, ಈ ಸರ್ಕಾರಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಈ ಮಂತ್ರಿಗಳಿಗೆ 2 ಮಂತ್ರಿಗಳಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಂಬಂಧಪಟ್ಟು. ಅವರಿಗೆ ತಮ್ಮ ಸರ್ಕಾರದ ನೀತಿ ನಿರೂಪಣೆಗಳು ಏನು ಮತ್ತು ತಾವು ಹೇಳಿದ್ದೇನು, ತಾವು ಮಾಡುವುದೇನು ಎನ್ನುವಂಥ ಒಂದು ಜವಾಬ್ದಾರಿ ಬೇಕಾಗಿತ್ತು. ಯಾಕೆಂತೇಳಿದರೆ ಇವತ್ತು ಅವರು ಅಭಿವೃದ್ಧಿ ಕಾರ್ಯಗಳು, ರಸ್ತೆ ನೋಡ್ಲಿಕ್ಕೆ ಹೋಗ್ತಾರೆ, ಎಣ್ಣೆ ಹೊಳೆ ಕಿಂಡ್ಯಾಣಕಟ್ಟು ನೋಡ್ಲಿಕ್ಕೆ ಹೋಗ್ತಾರೆ, ಹಾಗೆ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ. ಆದರೆ ಆಸ್ಪತ್ರೆಗಳಿಗೆ ಭೇಟಿ ಕೊಡುವುದಿಲ್ಲ, ಶಾಲೆಗಳಿಗೆ ಭೇಟಿ ಕೊಡುವುದಿಲ್ಲ, ಮತ್ತೆ ಕಚೇರಿಗಳಿಗೆ ಭೇಟಿ ಕೊಡುವುದಿಲ್ಲ. ಅಲ್ಲಿ ಭ್ರಷ್ಟಾಚಾರದ ಒಂದು ರೀತಿ ನೀತಿಗಳು. ಈ ಸರ್ಕಾರದ ಮಂತ್ರಿಗಳು ತಮ್ಮ ಅಧಿಕಾರ ಉಳಿಸಿಕೊಳ್ಳಲು ರಾಜ್ಯವನ್ನು ಸಂಪೂರ್ಣ ಲೂಟಿ ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ. ಕೊರೋನಾ ಹೆಸರಿನಲ್ಲಿ ಲಾಕ್ಡೌನ್ ಮಾಡಿ